ಅಪ್ಪ ಅಮ್ಮ. ನೋಡಕ್ಕೆ ಎಷ್ಟು ಹೈಟ್ ಅಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ? ನನ್ನ ತಂಗಿ ತರ ಇದ್ದಾಳೆ, ಮುಗ್ಧ ಬಾಲಕಿ. ಆದ್ರೆ ಅವಳು ನಮ್ಮ ಅಕ್ಕನೇ. ಹೇಳಿ ಬಾವಾ, ಅವಳು ಹೇಳಿದೆ ಎಲ್ಲ ಹೇಳಿದ್ರಲ್ಲ, ನಾನೇನು ಹೇಳ್ಕೊಟ್ಟಿಲ್ಲ, ಎಲ್ಲ ಭಾವನೆ ಹೇಳಿರೋದು. ಗುಡ್ ಮಾರ್ನಿಂಗ್. ಇವತ್ತು ಪ್ರಾಪರ್ ಆಗಿ ಗುಡ್ ಮಾರ್ನಿಂಗ್. ಆಕ್ಚುಲಿ ಯಾವಾಗ್ಲೂ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕಾದ್ರೆ ನಮ್ದಲ್ಲಿ ಕೆನಡಾದಲ್ಲಿ ಇದರ ಮಧ್ಯಾಹ್ನ ಸಂಜೆಯಲ್ಲಿ ಆಗಿರ್ತಾ ಇತ್ತು. ಬಟ್ ಇವತ್ತು ಪ್ರಾಪರ್ ಗುಡ್ ಮಾರ್ನಿಂಗ್. ಯಾಕಂತ ಹೇಳಿದ್ರೆ ನಾನು ಈ ವಿಡಿಯೋ ಹಾಕ್ಬೇಕಾದ್ರೆ ನಿಮ್ಗೂ ಇಂಡಿಯಾದಲ್ಲಿ ಮೀನ್ ಬೆಳಗ್ಗೆನೇ ಆಗಿರುತ್ತೆ. ನಾನು ಅದೇ ಟೈಮ್ ಝೋನ್ ಅಲ್ಲಿ ಇದೀನಿ ಇವಾಗ. ಸೊ ಒಂಥರ ಹೊಸ ಒಂದು ಇಂಡಿಯಾದಿಂದ ಮಾಡ್ತಾ ಇರೋ ಬ್ಲಾಗ್ಸ್ ಇವಾಗ. ಸೊ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವಂತೂ ಇಲ್ಲಿ ಸೂಪರ್ ಆರಾಮಾಗಿದ್ದೀವಿ. ಇಂಡಿಯಾಗೆ ಬಂದ್ಮೇಲೆ, ಬೆಂಗಳೂರಿಗೆ ಬಂದ್ಮೇಲೆ, ನಮ್ಮ ನೀರು ಕುಡಿದ್ಮೇಲೆ, ನಮ್ಮ ನೆಲಕ್ಕೆ ಬಂದ್ಮೇಲೆ ಅಂತೂ ಜಾಸ್ತಿ ಎನರ್ಜಿ ಬಂದ್ಬಿಟ್ಟಿದೆ. ಅದ್ರ ಜೊತೆಗೆ ನೀವೆಲ್ಲರೂ ನಾನೇನು ಟ್ರಾವೆಲ್ ವ್ಲಾಗ್ ಹಾಕಿದ್ದೆ ಅದನ್ನೆಲ್ಲ ನೋಡಿ ಎಲ್ಲರೂ ವಿಶ್ ಮಾಡಿದ್ರಿ. ವೆಲ್ಕಮ್ ಟು ಇಂಡಿಯಾ ಅಂತ ಎಲ್ಲರೂ ವಿಶ್ ಮಾಡ್ತಾ ಇದ್ರಿ. ತುಂಬಾ ಥ್ಯಾಂಕ್ ಯು. ನಿಮ್ಮೆಲ್ಲರ ವಿಶಸ್ ತಲುಪ್ತು. ಹಾಗೆ ತುಂಬಾ ಜನ ಕರೆದ್ರಿ, ಧಾರವಾಡಕ್ಕೆ ಬನ್ನಿ, ಚಿಕ್ಕಮಗಳೂರಿಗೆ ಬನ್ನಿ, ಆಮೇಲೆ ಮಡಿಕೇರಿಗೆ ಬನ್ನಿ ಅಂತೆಲ್ಲ ಕರಿತಾ ಇದ್ರಿ. ತುಂಬಾನೇ ಖುಷಿ ಆಯ್ತು ಅದೆಲ್ಲಾನು ನೋಡಿ. ರೇಯನ್ಶ್ ತುಂಬಾ ಖುಷಿ ಆಗಿದ್ದಾರೆ. ಆಕ್ಚುಲಿ ಫಸ್ಟ್ ಬಂದಿದ್ದು ಒಂದು 2 days ಅಲ್ಲಿ ಅವನು ಇಲ್ಲಿರೋರು ಯಾರ್ದು ಪರಿಚಯನೇ ಇಲ್ಲ ಅನ್ನೋ ತರ ಆಡ್ಬಿಟ್ಟ ಒಂದ್ಸರಿ. ಅಂದ್ರೆ ಫೋನ್ ಅಲ್ಲಿ ಮಾತಾಡಿ ಮಾತ್ರ ಅಭ್ಯಾಸ ಆಗಿತ್ತು. ಆದ್ರೆ ಎದುರುಗಡೆ ನೋಡಿ 2 ವರ್ಷ ಆಗಿತ್ತು. ಅವ್ನು ಸ್ವಲ್ಪ ಅವನಿಗೆ ಏನೋ ಒಂಥರ ಆಯ್ತು. ಬಟ್ ಇವಾಗ ಅಂತೂ ಫುಲ್ ಅಡ್ಜಸ್ಟ್ ಆಗಿದ್ದಾನೆ. ಅವನು ಈಗ ಅಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ಜೋರಾಗಿದ್ದಾನೆ ಇವಾಗ ಇಲ್ಲಿ. ಅಲ್ಲ ರೇಯನ್ಶ್? ಇವತ್ತು ದೀಪಕ್ದು ಬರ್ಡೇ ಆಕ್ಚುಲಿ. ಸೊ ನಾವೆಲ್ಲ ಒಂದು ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದೀವಿ. ಕೇಕ್ ಕಟ್ಟಿಂಗ್ ಸರ್ಪ್ರೈಸ್ ಬರ್ಡೇ ಪಾರ್ಟಿ. ಸೊ ಅವ್ರಿಗೆ ಗೊತ್ತಿದ್ದಿಲ್ಲ. ಇವಾಗ ಸುಮ್ಮನೆ ಒಂದು ಸುಮ್ಮನೆ ಒಂದು ಡಿನ್ನರ್ ಅಂತ ಹೇಳಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಸೊ ಇವಾಗ ಇಲ್ಲಿ ಬಂದ್ಬಿಟ್ಟು ಇವಾಗ ಇಲ್ಲಿ ಕೇಕ್ ಕಟ್ ಮಾಡೋದೆಲ್ಲ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವಾಗ ಗೊತ್ತಾಯ್ತು ಅವ್ರಿಗೆ ಆಕ್ಚುಲಿ ಸರ್ಪ್ರೈಸ್ ಎಲ್ಲ ಏನೇನಿತ್ತು ಅಂದ್ರೆ ಕೇಕ್ ಕಟ್ಟಿಂಗ್ ಎಲ್ಲ ಇದೆ ಅಂತ. ಅವ್ರು ಬರೀ ಡಿನ್ನರ್ ಅಂದ್ಕೊಂಡು ಬರ್ತಾ ಇದ್ರು. ಎಲ್ಲರೂ ಇಂಡಿಯಾ ಬಂದ್ಮೇಲೆ ನೀವು ನಿಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸಿ, ನಿಮ್ಮ ಅಪ್ಪ ಅಮ್ಮನ ಪರಿಚಯ ಮಾಡಿಸ್ಕೊಡಿ ಅಂತ ಎಲ್ಲ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರಿ. ಸೊ ಡೆಫಿನೆಟ್ಲಿ ಇಲ್ಲಿ ಬಂದ್ಮೇಲೆ ಅಪ್ಪ ಅಮ್ಮನ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಕೊಡ್ತಿದ್ದೆ ನಾನು. ಸೊ ಇವರು ನಂದಮ್ಮ, ಹಾಯ್, ಅಂಡ್ ಅದು ನಂದಪ್ಪ. ಅಪ್ಪ ಪ್ರದ್ಯುಮ್ನ ಕುಮಾರ್ ಅಂತ ಅವ್ರ ಹೆಸರು. ನನ್ನ ಹೆಸರು ಸುಜಾತ. ನಾನು ರಿಟೈರ್ಡ್ ಟೀಚರ್. ಈಗ 3 months ಆಯ್ತು ರಿಟೈರ್ಡ್ ಆಗಿ. ಹಾಗೆ 3 ತಿಂಗಳಿಂದ ಈಗ ನಾವು ಮನೇಲಿದ್ದೀವಿ. ಈಗ ಮಗಳು ಬಂದಿದ್ದಾಳೆ ಅಂತ ಬ್ಯಾಂಗ್ಳೂರು ಬಂದಿದ್ದೀವಿ ನಾವೀಗ. ಹಾಗೆ ಮೊದಲು ಅವಳು ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಇದೆಲ್ಲ ಮಾಡ್ತಿದ್ಲು, ನಿರೂಪಕಿಯಾಗಿ ಕಾಲೇಜಲ್ಲೆಲ್ಲ. ಈಗಲೂ ಕೂಡ ಅದನ್ನು ಕೆನಡಾಕ್ಕೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಅವರಿಂದನೇ ನಂಗೆ ನಾನು ಇವಾಗ ಎಲ್ಲರೂ ನೀವು ತುಂಬಾ ಜನ ಹೇಳ್ತೀರಿ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ವಿಡಿಯೋದಲ್ಲಿ ಅಂತೆಲ್ಲ. ಇದೆಲ್ಲ ಸ್ವಲ್ಪ ನಂಗೆ ಜಾಸ್ತಿ ಬಂದಿರೋದು ಆಕ್ಚುಲಿ ಅಮ್ಮ ಇಂದಾನೆ. ಅವರು ಟೀಚರು ಸ್ಕೂಲಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವರಿಂದಾನೇ ನನಗೆ ಇದು ಬಂದಿರೋದು ಸ್ವಲ್ಪ. ಸೊ ಅದ್ರ ಜೊತೆಗೆ ಕಾಲೇಜಲ್ಲೆಲ್ಲ ಒಂದ್ ಸ್ವಲ್ಪ ಮಾಡಿ ಮಾತಾಡೋದೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಯೂಸ್ ಆಯ್ತು ಅದು ಅಲ್ವಾ. ಹಾಗೆ ತುಂಬಾ ಖುಷಿ ಆಗ್ತದೆ. ನಿಮ್ಮೆಲ್ಲ ಹರಕೆ ಆಶೀರ್ವಾದ ಯಾವಾಗ್ಲೂ ಅವ್ರ ಮೇಲೆ ಸದಾ ಇರ್ಲಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಅಮ್ಮ ಸ್ಕೂಲ್ ಟೀಚರ್ ಆಗಿದ್ರು. ಇವಾಗ ರೀಸೆಂಟ್ ಆಗಿ ಮೊನ್ನೆ ಮೇ ಅಲ್ಲಿ ರಿಟೈರ್ಡ್ ಆದ್ರು. ಆ ಟೈಮಿಗೆ ನಾವು ಬರ್ಬೇಕು ಇಂಡಿಯಾಗೆ ಅಂತ ಅನ್ಕೊಂಡಿದ್ವಿ. ಅವ್ರು ರಿಟೈರ್ ಆಗೋ ಟೈಮಲ್ಲಿ ನಾವ್ ಇಲ್ಲಿ ಇರ್ಬೇಕು ಅಂತ. ಬಟ್ ನಮಗ್ ಬರಕ್ ಆಗಿರ್ಲಿಲ್ಲ. ಸೊ ಇವಾಗ ಬಂದಿದ್ದೀವಿ. ಇವಾಗ ಎಲ್ಲರನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಅಪ್ಪ ಅಮ್ಮ. ಸೊ ಇವನ್ ಗೊತ್ತೇ ಇದೆ ನಿಮ್ಗೆ, ರೇಯನ್ಶ್. ನೀನ್ ಆ ಕಡೆ ಹೋಗು. ಇವಾಗ ನೆಕ್ಸ್ಟ್ ನಮ್ದು ಇವ್ರು ಇರೋದು ಎಸ್. ಯಾರು ರೇಯನ್ಶ್? ಇದು ನಾನು. ಇವನ್ ಯಾರು? ಸುಗೋಶ್. ಯಾರದು ಸುಗೋಶ್ ಅಂದ್ರೆ? ನೀನ್ ಸುಗೋಶ್ ಅಲ್ಲ. ಇವನ್ ಯಾರು ಹೇಳು, ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಇವನ್ ಯಾರು? ಸುಗೋಶ್ ಅಂದ್ರೆ ಯಾರು? ನಿನ್ ಬ್ರದರ್ ಇವನು? ಎಸ್, ಇವನು ಸುಗೋಶ್ ಅಂತ. ಇವ್ರ ಅಪ್ಪ ಅಮ್ಮನ್ನ ಮೀಟ್ ಮಾಡಿಸೋ ಮೊದಲು ಇವನನ್ನೇ ಮೀಟ್ ಮಾಡ್ಸೋಣ ಅನ್ಕೊಂಡೆ. ಬಿಕಾಸ್ ಇವನೊಂದು ನಮ್ಮ ರೇಯನ್ಸ್ಗಿಂತ ದೊಡ್ಡ ಚೋಟಾ ಪ್ಯಾಕೆಟ್ ಬಡಾದ ಮಠ ಅಂತಾರಲ್ಲ ಆ ತರ. ಏನು ನಿನ್ಕಿಂತ ಬಿಗ್ ಇದ್ದಾನೆ ಬಿಕಾಸ್ ನಿನ್ ಬ್ರದರ್ ಅಲ್ಲ ಅವನು, ಅದಕ್ಕೆ. ಓಕೆ ವೇಟ್. ಸುಗೋಶ್ ಏನಾದ್ರು ಹೇಳ್ತೀಯಾ? ಹೇಳು. ನಾನು ಪ್ರಜ್ಞಾ ಚಿಕ್ಕಂದು ತಂಗಿದು ಮಗ. ಸುಗೋಶ್ ತಂಗಿ ಮಗನ ಅಕ್ಕನ ಮಗನ? ಅಕ್ಕನ್ ಮಗ. ಕನ್ಫ್ಯೂಸ್ ಆಯ್ತಲ್ವಾ? ಇವತ್ತು ನಾನು 3rd ಸ್ಟ್ಯಾಂಡರ್ಡ್, ನಾನು 3ನೇ ತರಗತಿಯಲ್ಲಿದ್ದೇನೆ. ನಾನು ತುಂಬಾ ಕೀಟ್ಲೆ ಮಾಡ್ತೇನೆ. ಟೈಮ್ ಸಿಕ್ಕಿದಾಗ ಸ್ಯಾಟರ್ಡೆ ಸಂಡೇ ಆಡ್ತೀನಿ. ಅವಾಗೆಲ್ಲ ಏನಾಗತ್ತೆ, ನಮ್ಮಿಬ್ರಿಗೆ ಖುಷಿ ಆಗತ್ತೆ. ನಾವೇನ್ ಮಾಡ್ತೀವಿ, ನಾವು ಮೊದಲು
ಶುರು ಮಾಡ್ತೀವಿ. ಆಮೇಲೆ ಏನಾದ್ರೂ ಊಟ ತಿಂಡಿಗೆ ಯಾರಾದ್ರೂ ಅಪ್ಪ ಅಮ್ಮ ಕರೆದ್ರೆ ಹೋಗ್ತೀವಿ, ಊಟ ತಿಂಡಿ ಮಾಡ್ತೀವಿ, ಮಲಗ್ತೀವಿ ಅಷ್ಟೇ. ನಾವು ಕೆನಡಾ ಒಂದ್ ನಿಮಿಷ, ನಾವು ಕೆನಡಾ ಬರೋ ಮುಂಚೆ ಇವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಇನ್ನೂ ಒಬ್ಳು ನನ್ನ ಕಸಿನ್ ಇದ್ದಾಳೆ, ಅವಳ ಮಗಳು, ಎಲ್ಲ 3 ಜನ ಇವರು. ನಾವು 3 ಜನ ಒಟ್ಟಿಗೆ ಇರ್ತಾ ಇದ್ವಿ, ನಾನು, ನನ್ನ ಅಕ್ಕ, ಇನ್ನೊಬ್ಳು ನನ್ನ ಕಸಿನ್. ಹಾಗೆ ಇವರು 3 ಜನ ಒಟ್ಟಿಗೆ ಇರ್ತಾ ಇದ್ರು, ಸುಗೋಶು, ರೇಯಾನ್ಶು, ಇನ್ನೊಬ್ಳು ಮಿತಾಲಿ ಅಂತ ನನ್ನ ಇನ್ನೊಬ್ಳು ಅಕ್ಕನ ಕಸಿನ್ ಮಗಳು. ಸೊ ಇವಾಗ ಇವರು ರೇಯಾನ್ಶ್ ಮಿಸ್ ಆಗ್ತಾ ಇದ್ದಾನೆ ಇವ್ರ ಮಧ್ಯದಲ್ಲಿ, ನಾವು ಆ ಕಡೆ ಹೋಗಿರೋದ್ರಿಂದ. ಇವಾಗ ವಾಪಸ್ ಬಂದಿರೋದ್ರಿಂದ ತುಂಬಾ ಖುಷಿಯಾಗಿದೆ ಅಲ್ಲ ಸುಗೋಶ್ ನಿಂಗೆ? ರೇಯಾನ್ಶ್ಗಂತೂ ತುಂಬಾ ಖುಷಿಯಾಗಿದೆ. ಅಲ್ಲಿ ಯಾರು ಅವ್ನಿಗೆ ಆಟ ಆಡಕ್ಕೆ ಜಾಸ್ತಿ ಸಿಗ್ತಾ ಇರಲಿಲ್ಲ. ಇಲ್ಲಿ ಸುಗೋಶ್ ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಹೋಲ್ ಡೇ ಕಿರ್ಚ್ಕೊಂಡು ಮನೆಯಲ್ಲಿ ಏನು ಕಿರ್ಚೋದು, ಆಟ ಆಡೋದು ಇದೇ ನಡೀತಾ ಇರುತ್ತೆ. ಸೊ ಸುಗೋಶ್ನ ಇಂಟ್ರೊಡ್ಯೂಸ್ ಮಾಡಾಯ್ತು, ನಮ್ಮ ಅಕ್ಕನ ಮಗನ್ನ. ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿರೋದು ನಮ್ಮ ಅಕ್ಕನ. ಇಲ್ಲೇ ಇದರಲ್ಲೇ ಆ ಕಡೆಯಿಂದ ಯಾರೋ ತಳ್ಳಿದ್ರು ಅಂತ ಹೇಳಿ ಬಂದು ಮೇಲೆ ಬಿದ್ಬಿಟ್ಲು. ನಂದು ಯಾವಾಗ್ಲೂ ಹಂಗೆ, ಅವಳು ಆಕ್ಚುಲಿ ಗುಜ್ಜುತ್ತಾನೆ ಇರ್ತಾಳೆ. ಸಿ ನೋಡಕ್ಕೆ ಎಷ್ಟು ಹೈಟ್ ಅಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ? ನನ್ನ ತಂಗಿ ತರ ಇದ್ದಾಳೆ, ಮುಗ್ಧ ಬಾಲಕಿ. ಆದ್ರೆ ಅವಳು ನಮ್ಮ ಅಕ್ಕನೇ. ಒಂದ್ ಸ್ವಲ್ಪ ತಂಗಿ ತರ ಇದ್ರು, ಒಂದ್ ಸ್ವಲ್ಪ ಪೆಂಗಿ ತರ ಆಡ್ತಾ ಇರ್ತಾಳೆ, ಆದ್ರೂ ಅಕ್ಕ ನಂದು. ಓಕೆ, ಇವಳ ಹೆಸರು ಪದ್ಮಲತಾ ಅಂತ. ತುಂಬಾ ಓಲ್ಡ್ ಸ್ಕೂಲ್ ಹೆಸರು ಇಟ್ಬಿಟ್ಟಿದ್ದಾರೆ ಪಾಪ. ಇಟ್ಸ್ ಓಕೆ, ನನಗೆ ನಂದು ಚೆನ್ನಾಗಿದೆ ಹೆಸರು ಅಲ್ವಾ, ಪ್ರಜ್ಞಾ ಅಂತ. ಇವ್ ನಮ್ಮ ಅಕ್ಕ ಪದ್ಮಲತಾ ಅಂತ. ಹಾಯ್ ಹಾಯ್ ಎವ್ರಿವನ್. ಹಾಯ್ ಎವ್ರಿವನ್. ನೆಕ್ಸ್ಟ್ ಇನ್ನೊಬ್ರು ಇದ್ದಾರೆ. ಇವಳು ನಂದು ಸ್ವಂತ ಅಕ್ಕ ಅಲ್ಲದೆ ಇದ್ರು ದೇರ್ ಈಸ್ ನೋ ಡಿಫ್ರೆನ್ಸ್. ನನ್ಗೆ ಸ್ವಂತ ಅಕ್ಕ ಅಲ್ಲ ಅಂತ ಹೇಳ್ಕೊಳ್ಳೋ ಹಾಗೆ ಇಲ್ಲ, ಬಿಕಾಸ್ ನಾವಿಬ್ರು 3 ಜನ ಒಟ್ಟಿಗೆ ಬೆಳೆದವ್ರು ಯಾವಾಗ್ಲೂ. ಸೊ ಇದರಲ್ಲಿ ಡಿಫ್ರೆನ್ಸೇ ಇಲ್ಲ. ಸ್ವಂತ ಅಕ್ಕ ಅಲ್ಲ, ಬಾಡಿಗೆ ಅಕ್ಕ ಅದೆಲ್ಲ ಏನೂ ಇಲ್ಲ. ನನ್ನ ದೊಡ್ಡಮ್ಮನ ಮಗಳು ಇವಳು, ನಮ್ಮಪ್ಪನ ಅಣ್ಣನ ಮಗಳು ಸುಪ್ರೀತಾ ಅಂತ. ಇವಳ್ದು ಇಂಟ್ರೊಡಕ್ಷನ್ ನಾನು ಹೆಂಗ್ ಮಾಡ್ಬೇಕು ಅಂದ್ರೆ, ಇವಳು ಆಕ್ಚುಲಿ ಪ್ರೊಫೆಷನಲಿ ಟೀಚರ್ ಆಗಿದ್ದಾಳೆ, ಸ್ಕೂಲ್ ಟೀಚರ್. ಬಟ್ ಆಕ್ಚುಲಿ ಆ ಪ್ರೊಫೆಷನ್ ಅವಳಿಗೆ ಬೇಡವೇ ಬೇಡ ಆಗಿತ್ತು. ಒಳ್ಳೆ ಶೆಫ್ ಅವಳು. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳಿದ್ರೆ ಕೈ ಹಿಂಗೆ ನೆಕ್ತಾ ಬಿಟ್ಟು ಕೂತ್ ಬಿಡ್ತೀವಿ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳು ಆಕ್ಚುಲಿ ಒಂದು ಯೂಟ್ಯೂಬ್ ಚಾನೆಲ್ ಅಡುಗೆನಲ್ಲೇ ಶುರು ಮಾಡಬೇಕು ಅಂತಾನು ಅನ್ಕೊಂಡಿದ್ದಾಳೆ. ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಮಾತ್ರ ನಮ್ಗೆ ಇನ್ನೂ ಗೊತ್ತಿಲ್ಲ. ಸಪೋರ್ಟ್ ಮಾಡ್ಬೇಕಾಗುತ್ತೆ. ಹೌದು, ಖಂಡಿತ ನನ್ನ ಸಬ್ಸ್ಕ್ರೈಬರ್ಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅಂತ, ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಇವಳು ಸುಪ್ರೀತಾ ಅಂಡ್ ಇವಳು ನನ್ನ ಅಕ್ಕನ ಮಗಳು, ಕಸಿನ್ ಅಕ್ಕನ ಮಗಳು ಮಿತಾಲಿ ಅಂತ. ಹಾಯ್. ಸೊ ಇದು ನಮ್ಮ ಛೋಟಾ ಚಾಂಪಿಯನ್ಸ್ ಗ್ರೂಪ್, ನಮ್ಮ ಮನೆಯ ಛೋಟಾ ಚಾಂಪಿಯನ್ಸ್. ಹಾಯ್ ಹೇಳಿ. ಸೊ ಅಕ್ಕಂದ್ರನ್ನ ಮೀಟ್ ಮಾಡಿದ್ರಿ. ಇವಾಗ ಇಲ್ಲಿ ಇರೋದು ನನ್ನ ಭಾವಂದ್ರು, ಇವರು ಸಾಗರ್ ಅಂತ, ನನ್ನ ಅಕ್ಕನ ಹಸ್ಬೆಂಡ್. ಇವರು ಒರಿಜಿನಲ್ ಅಕ್ಕನ ಹಸ್ಬೆಂಡ್, ಇವರು ಡೂಪ್ಲಿಕೇಟ್ ಅಕ್ಕನ ಹಸ್ಬೆಂಡ್. ಅಂದ್ರೆ ನನ್ನ ಕಸಿನ್ ಹಸ್ಬೆಂಡ್ ಇವರು, ಮಿಥುನ್ ಅಂತ ನನ್ನ ಭಾವ. ಇವರು ಮೈಸೂರಿಗೆ ಹೋಗಿ ಲಕ್ಷ್ಮೀ ಸಾಗರ್ ಸೇನ್ ಅವ್ರ ಮನೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ ನಿಮ್ಗೆ. ಮಲ್ಟಿ ಮಿಲಿಯನಿಯರ್ ಸಾಗರ್ ಅಂತ ಹೇಳಿದ್ರೆ ಎಲ್ಲರೂ ತೋರಿಸ್ಬಿಡ್ತಾರೆ. ಅದೇ ರೀತಿ ಇವರು ಮೂಡುಬಿದ್ರೆಗೆ ಹೋದ್ರೆ, ಅವರು ಮೈಸೂರು, ಇವ್ರನ್ನ ಮೂಡುಬಿದ್ರೆ ಕಡೆ ನಮ್ ಕಡೆ ಬಂದ್ರೆ ಇವರು ಮಿಥುನ್ ಅಂತ. ಹಲೋ, ಹಾಯ್ ಎವ್ರಿವನ್. ಪ್ರಜ್ಞಾ ಫ್ರಮ್ ಕೆನಡಾ, ದೀಪಕ್ ಫ್ರಮ್ ಕೆನಡಾ. ಇವರಿಬ್ರು ನನ್ನ ಕೋ ಬ್ರದರ್ ಮತ್ತು ಕೋ ಸಿಸ್ಟರ್ ಆಗಿದ್ದಾರೆ. ದೇ ಆರ್ ಡೂಯಿಂಗ್ ವ್ಲಾಗ್ಸ್. ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ, ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ. We are also very big fan of them. They are doing very well. So I wish them very best and let their prosperous life be continuous like this. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು. 3000 ಲೈಕ್ ಟಾರ್ಗೆಟ್. ಬಾವ, ಅವಳು ಹೇಳಿದೆ ಎಲ್ಲ ಹೇಳಿದಿರಲ್ಲ, ನಾನೇನು ಹೇಳ್ಕೊಟ್ಟಿಲ್ಲ, ಎಲ್ಲ ಭಾವನ ಹೇಳಿರೋದು, ನಾನೇನು ಹೇಳ್ಕೊಟ್ಟಿಲ್ಲ. ಅದೊಂದು ಡೈಲಾಗ್ ಅವನು. ಅಂಡ್ ಇವನು ನನ್ನ ಕಸಿನ್ ಶೀತಲ್ ಅಂತ, ಒರಿಜಿನಲಿ ಫ್ರಮ್ ಧಾರವಾಡ, ಇವಾಗ ಬೆಂಗಳೂರಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ. ಸೊ ಇವತ್ತು ಫ್ರೀ ಇದ್ದ, ಸೊ ನಮ್ಮ ಬರ್ಡೇ ಪಾರ್ಟಿಗೆ ಜಾಯ್ನ್ ಆಗಿದ್ದಾನೆ ಅವನು. ಹೌದು, ನಮ್ಮ ಭಾವನ್ ಬರ್ತ್ಡೇ ಇವತ್ತು. ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಎಲ್ಲ ಕಡೆ. ಸೊ ನಮ್ಮ ಅಕ್ಕ ಚೆನ್ನಾಗಿ ಲಾಗ್ ಎಲ್ಲ ಮಾಡ್ತಿದ್ದಾಳೆ. ಆದ್ರೂ ತುಂಬಾ ತರಲೆ, ತುಂಬಾ ಗೋಳು ಹೊಯ್ಕೊಂತಾಳೆ. ಕೆನಡಾದಲ್ಲಿ ಇದ್ರು, ನಾವ್ ಇಲ್ಲಿದ್ರು ಸಿಕ್ಕಾಪಟ್ಟೆ ಗೋಳು ಹೊಯ್ಕೊಂತಾಳೆ. ಅದ್ರಲ್ಲಿ ಏನ್ ಕಮ್ಮಿ ಇಲ್ಲ. ಇಲ್ಲ ನಾನು ಗೋಳು ಹೊಯ್ಕೊಂತಿಲ್ಲ, ಅವನೇ ನನ್ನ ಗೋಳು ಹೊಯ್ಕೊಳ್ಳೋದು. ಆಕ್ಚುಲಿ ಇವನ್ ಇವಾಗ ಕರೆಕ್ಟ್ ಆಗಿ ಮದುವೆಗೆ ರೆಡಿ ಆಗಿದ್ದಾನೆ. ಯಾರಾದ್ರೂ ಹುಡುಗಿ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಆಯ್ತಾ? ಹಾಗೇನಿಲ್ಲ, ಇನ್ನೂ ಟೈಮ್ ಇದೆ, ಏನ್ ವರಿ ಮಾಡ್ಕೋಬೇಡಿ. ಅಂಡ್ ಈ ಫ್ಯಾಮಿಲಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ತುಂಬಾ ಜನ ಮಿಸ್ ಆಗಿದ್ದಾರೆ, ಎಲ್ಲರೂ ಇಲ್ಲ ಇಲ್ಲಿ ಆಬ್ವಿಯಸ್ಲಿ. ಸೊ ಯಾರ್ಯಾರಿದ್ರು ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀನಿ ನಾನು ನಿಮಗೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ.
ಇದಾಗಿತ್ತು ಇವತ್ತಿನ ನಮ್ಮ ಒಂದು ಬರ್ಡೇ ವಿಡಿಯೋ, ಹಾಗೆ ಒಂದು ಸ್ಮಾಲ್ ಫ್ಯಾಮಿಲಿ ಇಂಟ್ರೊಡಕ್ಷನ್ ವಿಡಿಯೋ, ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ವಿಡಿಯೋ. ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಅಲ್ವಾ ಸುಗೋಶ್? ಹಾ, ಇವತ್ತು ಅಲ್ವಾ ರೇಯಾಂಶ್ ಬದಲು ನಾವು ಅಲ್ವಾ ಸುಗೋಶ್ ಹೇಳಿರೋದು. ಇಲ್ಲಿ ಅಲ್ವಾ ರೇಯಾಂಶ್ ಅವರು ಇದ್ದಾರೆ. ಅಲ್ವಾ ರೇಯಾಂಶ್? ಹಾ. ಸೊ ಅಲ್ಲಿಗೆ ಈ ವಿಡಿಯೋನ ನಾವು ಇಲ್ಲಿಗೆ ಈ ವಿಡಿಯೋನ ನಾವು ಎಂಡ್ ಮಾಡ್ತೀವಿ. ಹೇಳಿ ರೇಯಾಂಶ್, ಇಬ್ರು ಹೇಳಿ ಇವತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ಶೇರ್ ಆಗಿರಿ. ಟಾಟಾ, ಬೈ ಬೈ. ಎಸ್, ಇವತ್ತು ಡಬಲ್ ಫೂ. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ, ಬೈ ಬೈ. ಬೈ ಬೈ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಒನ್ ಮೋರ್. ಸೂಪರ್ ಆರಾಮಾಗಿದ್ದೀವಿ. ಬೆಂಗಳೂರು ರೀಚ್ ಆದ್ಮೇಲೆ, ಇಂಡಿಯಾ ಬಂದ್ಮೇಲೆ ನಮ್ಗೆ